ಚಪ್ಪಾಳೆ ಬರಲಿ. 1 ಗಂಟೆಗಳ ಸಮಯದಲ್ಲಿ ಯಕ್ಷಗಾನ ವೇಷ ಹಾಕಿದ್ದು. ತಾನಿ ತಂದಾನ ತಂದನಾನ 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 ಆಕಾಶದಲ್ಲಿ ಸಿರಿಲೋಕದೊಡೆಯೇ ಲೋಕೇಶ ಜಿ ಹರಿ ಕೊರಳಾಯೇ ಲೋಕೇಶ ಶ್ರೀ ಹರಿ ಕೊರಳಾಯೇ ಹರಿಸಿದ ಲೋಕೇಶ ಸೊಬಗಿನ ಮಂದಾರ ಲೋಕೇಶ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಬರಲಿ ಜೋರಾದ ಚಪ್ಪಾಳೆ. ಇದರ ಮಧ್ಯೆ ಇಲ್ಲೊಂದು ಪೇಂಟಿಂಗ್ ನಡೀತಾ ಇದೆ, ಅದನ್ನು ನೋಡಿ. ಇದು ಯಾರ ಭಾವಚಿತ್ರ ಅಂತ ಸ್ವಲ್ಪದ್ರಲ್ಲೇ ಈಗ ನಮಗೆ ತಿಳಿಯುತ್ತೆ. ಈ ಕಲಾವಿದನ ಕೈ ಚಳಕ ಕನ್ನಡದ ದೀಪ ಕನ್ನಡದ ದೀಪ ಇಲ್ಲೊಂದು ಅದ್ಭುತವಾದ ಭಾವಚಿತ್ರ ಮೂಡುತ್ತೆ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇರು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇರು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇರು ಮರೆತೇವು ಮರೆವ ತೆರೆದೇವು ಮನವ ಎಳೆದೇವು ಆಕಾಶ್ ಅವರ ಕೈ ಚಳಕದಲ್ಲಿ ಮೂಡಿದ ಈ ಆಕಾರ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಕಣ್ಣು ಮುಂದೆ. ಕನ್ನಡದ ದೀಪ ಕನ್ನಡದ ದೀಪ ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಳಲಿ. ನಾನು ಇವಾಗಿದ್ದೇನೆ ಕನ್ನಡಿಗರ ಕನ್ನಡ ಕೂಟ ದುಬೈ UAE ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ 2024 ವಿಶೇಷ ಕಾರ್ಯಕ್ರಮ ದುಬೈಯ ಕ್ರಿಸೆಂಟ್ ಇಂಗ್ಲಿಷ್ ಸ್ಕೂಲ್ ಸ್ಟೇಡಿಯಂ ಮೆಟ್ರೋ ಸ್ಟೇಷನ್ ಹತ್ರ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೀತದೆ. ವಿಶೇಷವಾಗಿ ಮುಖ್ಯ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಗಂಡು ಕಲೆ ಯಕ್ಷಗಾನದ ಒಂದು
ಪಟ್ಲ ಸತೀಶ್ ಶೆಟ್ಟರ್ ಗಾನ ಸರತದಲ್ಲಿ ಬಂದಂತಹ ಮೂಡಿ ಬಂದಂತಹ ತಾನಿ ತಂದನ ಹಾಡಿಗೆ ಬಹಳ ಅದ್ದೂರಿಯಾಗಿ ಹಾಡಿ ಕುಣಿದಂತಹ ಶ್ರೀಮತಿ ರಚನಾ ಅನಿಲ್ ರಾಜನಾಮತಿ. ನಮಸ್ಕಾರ ಮೇಡಮ್. ತುಂಬಾ ಖುಷಿ ಆಯ್ತು. ಕರ್ನಾಟಕ ಈ ರಾಜ್ಯೋತ್ಸವ ವಿಶೇಷವಾಗಿ ಕನ್ನಡಿಗರ ಕನ್ನಡ ಕೊಟ್ಟ ದುಬೈಯ ಒಂದು ಆಶ್ರಯದಲ್ಲಿ ನಡೀತಾ ಇದೆ. ಇಂದು ನೀವು ಯಕ್ಷಮಿತ್ರ ದುಬೈಯ ಸಕ್ರಿಯ ಸದಸ್ಯರಾಗಿ ಹಲವಾರು ಯಕ್ಷಮಿತ್ರರ ಒಂದು ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಯುತ ಕಿಶೋರ್ ಗಟ್ಟಿ ರವರ ದಕ್ಷ ನಿರ್ದೇಶನ ನೀವು ಸಫಲಾಗಿಸ್ತಾ ಇದ್ದೀರಿ. ಖುಷಿ ಆಗುತ್ತೆ. ಏನ್ ಅನಿಸ್ತದೆ ಇವತ್ತು ಸುವರ್ಣ ಕರ್ನಾಟಕದ ರಾಜ್ಯೋತ್ಸವ ಕಾರ್ಯಕ್ರಮ ನೀವು ಭಾಗವಹಿಸಿದ್ದೀರಿ? ನಿಮ್ಮ ಯಕ್ಷಮಿತ್ರರು ಪಯಣ ಬಗ್ಗೆ ಹೇಳಿ, ಯಕ್ಷಗಾನದ ಒಂದು ಇವತ್ತು ಅನುಭವ. ಯಕ್ಷ ಮಿತ್ರರು ಸುಮಾರು 20 ವರ್ಷದಿಂದ ದುಬೈಯಲ್ಲಿ ನಡೀತಾ ಇದೆ ಸರಾಗವಾಗಿ. ಆದ್ರೆ ನಾನು ಯಕ್ಷ ಮಿತ್ರರು ಸೇರಿ ಒಂದು ವರ್ಷ ಆಯ್ತು. ಅದು 1 ವರ್ಷದಲ್ಲಿ ಕಲ್ತದ್ದು ಬಹಳ ಇದೆ. ಕಿಶೋರ್ ಗಟ್ಟಿ ಏನು ಗೊತ್ತಿಲ್ಲದವರಿಗೆ ಒಂದು ಬಹಳ ಒಂದು ಅದೊಂದು ನಾಟ್ಯವಾಗಿರ್ಬೋದು, ಲೆವೆಲ್ಗೆ ಮಾಡುವಂತಹ ಸಿಚುವೇಶನ್ ನಮ್ಗೆ ತಂದಿಟ್ಟಿದ್ದಾರೆ. ನಂಗೆ ಕನ್ನಡ ಸ್ವಲ್ಪ ಮಿಸ್ ಆಗ್ತದೆ. ತುಳುನಾಡು ಮಾತಾಡಿ ಖುಷಿದ ವಿಷಯ. ನಮ್ಮ ತುಳುಟೆ ಪಾತ್ರಗ ಮಕ್ಕಳು ಪಂಪೆ ಮೇರೆ ನಮ್ಮ ಕುಡ್ಲದಾರು ಪೇರ್ ಮೇಲೆ ನಮ್ಮ ಕುಡ್ಲ ತುಳುಟೆ ಪಾತ್ರಗ ನಮ್ಮ ಕನ್ನಡ ಪ್ರೋಗ್ರಾಮ್ ಬರ್ತದೆ ತುಳುತ ಪಾತ್ರ ಒಂದಿಲ್ಲ ಪನಗೆ ಕುಡ್ಲನ ಪ್ರತಿಬಿಂಬಿಸೋದಿಲ್ಲ. ಕುಡ್ಲದ ಒಂಜಿ ಹೆಮ್ಮೆದ ಯಕ್ಷಗಾನ ಪಂದ ಪನಲ್ಲಿ ಅಂಚ ಅಣ್ಣ ನೀ ಯಕ್ಷಗಾನ ನಿಕ್ಲ ಒಂಜಿ ನಾಲೆಜ್ ಗೋಸ್ಕರ ಯಕ್ಷ ನಾಟ್ಯ ಮಲ್ತೀನಿ. ಯಕ್ಷಗಾನದ ಒಂಜಿ ಪದ್ಯನೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರ್ನ ಮಸ್ತ್ ಪುಗರ್ತೆ ಪಡೆ ನಿಂಚಿನ ದೇಶ ವಿದೇಶದ ಕೋಟಿ ಲಕ್ಷ ಕಟ್ಲ ಜನ ತೂತಿ ನಿಂಚಿನ ತಾನೇ ತಂದಾನ ಅವ ಒಂಜಿ ಬಾರಿ ಪೊರ್ಲ ಗಂಟದ ಯಕ್ಷಗಾನದ ಪದ ಐತೊಟ್ಟಿಗೆ ನಮ್ಮ ಭೋಜರಾಜ ಮಂಜೂರ್ ಪಂತಿನ ಅವಳ ಪದ್ಯನ ಮಲ್ತಾರ. ಆಯ್ತ ಬಗ್ಗೆ ಪಂಪಿನ ಎಂಚ ಅನುಭವ ಸ್ಟೇಜ್ ಒಂಜಿ ಈತ ಮಲ್ಲ ವೇದಿಕೆ ಒಂಜಿ ಯಕ್ಷಗಾನದ ನಾಟ್ಯ ಮಲ್ತಾರೆ. ನಮ್ಮ ವಿಶೇಷವಾದ ನಮ್ಮ ಪೆರ್ಮೆದ ಗಂಡು ಕಲೆ ಎಲ್ಲದು ಮಲ್ತಿನತ್ತೆ ಒಂಜಿ ರಿಕ್ವೆಸ್ಟ್ ಬರ್ತಂಡೆ ಒಂಜಿ ಮಲ್ಪೋಲೆ ಪಂದ್ ಅಂಚ ಒಂಜಿ ವಾರದ ಒಂಜಿ ನೆಟ್ ಸಡನ್ ಆದ ಪ್ರಾಕ್ಟೀಸ್ ಮಾತ ಮಲ್ತದ ಸೀದಾ ಎಂಟು ಹೊರ್ತಿ ಮಲ್ಪುನ ಅತ್ತ ಸ್ಟೇಜ್ ಹೋದು ಇಂಚ ಹಾಕೊಂಡು ಅಂಚ ಮಲ್ಪಗ ಬಂದು ಮಲ್ತೀನಿ. ಇಂಚ ಆತನ ಬಂದು ತೂಯಿನಾಕ ನಮ್ಮ ತೂತ ನಮ್ಮ ಒಂದು ಪ್ರೇಕ್ಷಕ ಪಂಪಿನ ರಚನಾ ಇರ್ನ ಯಕ್ಷನಾಟ್ಯ ಮಸ್ತ್ ಸೂಪರ್ ಆಗ್ತದೆ. ಐತೊಟ್ಟಿಗೆ ನಮ್ಮ ತುಳುನಾಡದ ಒಂದು ಕಲ್ಚರ್ದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ನಮ್ಮ ತುಳುನಾಡ ಕರ್ನಾಟಕ ರಾಜ್ಯದ ಬೆತ್ತಬೇತ ಕೊಡಗು ಅದಪ್ಪು ಬೆತ್ತಬೇತ ಒಂದು ದೇಶ ರಾಜ್ಯವನ್ನು ಪ್ರತಿನಿಧಿಸಿದ ಮೈಸೂರದ ಒಂಜಿ ಚಾಮುಂಡೇಶ್ವರಿ ದೇವಿನ ಅದಪ್ಪು ಕರ್ನಾಟಕ ನಮ್ಮ ಮಾತೆ ಅರ್ನ ಒಂಜಿ ಕೋಲಾಟ ಕೊರವ ಮಾತೆತ್ತನ ಮಸ್ತ್ ಖುಷಿ ಆಡು ನನಲಾತ್ ಇರ್ನ ಒಂದು ಯಕ್ಷಗಾನ ಪಯಣ ನನತ ದುಂಬೋರಿ ನನಲಾತ ವೇದಿಕೆ ತಿಕ್ಕಡು ಅಂಚನೆ ಎಂಕುಲು ನಂಬುನಂಚಿನ ಪುರಲ್ದಪ್ಪೆ ಆದಿಮಾಯ ಸಾರಸ ಮೆದವಡಿದ ಜಗನ್ಮಾತೆ ಶ್ರೀ ರಾಜೇಶ್ವರದಪ್ಪೆ ಅಚ್ಚರಿ ಕಟಲ್ದಮ್ಮೆ ಬ್ರಹ್ಮರಾಂಬೆ ಅಂಚೆ ತುಳುನಾಡ ಮಾತ ದೈವ ದೇವರು ದೀರ್ಘಾಯುಷ್ಯ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಪುರಕೊಡು ನನಲಾತ ಉತ್ತರೋತ್ತರ ಅಭಿವೃದ್ಧಿ. ಧನ್ಯವಾದ. ಫಾಲೋ ಮಾಡ್ತಾ ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ರಚನಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.